ಹೆಬ್ರಿ ಗ್ರಾಮ ಪಂಚಾಯಿತಿಯ ಪ್ರಧಾನಮಂತ್ರಿ ಸೂರ್ಯಘರ ಅನುಷ್ಠಾನದ ಮುತುವರ್ಜಿ ವಹಿಸಿ ಅತಿ ಹೆಚ್ಚು ಘಟಕಗಳನ್ನು ಸ್ಥಾಪಿಸಿರುವುದು ಎಲ್ಲರಿಗೂ ಮಾದರಿಯಾಗಿದೆ ಎಂದು ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು. ಅವರು ಬುಧವಾರ ಹೆಬ್ರಿ ಗ್ರಾಮ ಪಂಚಾಯತ್ನಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯ ಸವಲತ್ತು ವಿತರಣೆ, ಸೋಲಾರ್ ಮಾಹಿತಿ ಕಾರ್ಯಾಗಾರ ಮತ್ತು ಗ್ರಾಮ ಪಂಚಾಯಿತಿ ನವೀಕೃತ ಕಲಿಕಾ ಕೇಂದ್ರ ಸಭಾಭವನವನ್ನು ಉದ್ಘಾಟಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ತಾರನಾಥ್ ಬಂಗೇರ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವಿಜಯ, ಪಿಡಿಒ ಸದಾಶಿವ ಸರ್ವೇಗಾರ ಹಾಗೂ ಸೆಲ್ಕೋ ಸೋಲಾರ್ ಸಂಸ್ಥೆಯ ಡಿಜಿಎಂ ಗುರುಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು. ಸೌರಶಕ್ತಿ ಉಪಕರಣವನ್ನು ನಾವು ಯೋಜನೆ ಮುಖಾಂತರ ಅಥವಾ ಇಲ್ಲೇ ಬ್ಯಾಂಕ್, ಇದೇ ಬಿಲ್ಡಿಂಗ್ ಅಲ್ಲಿ ಕೋಪರೇಟಿವ್ ಬ್ಯಾಂಕ್ ಇತ್ತು, ಆ ಬ್ಯಾಂಕ್ ಅಲ್ಲಿ ನಾವು ಸಾಲ ಮಾಡಿ ಸುಮಾರಷ್ಟು ಗ್ರಾಹಕರು ಇಲ್ಲಿ ಸೌರಶಕ್ತಿಯನ್ನು ಹಾಕಿದ್ದಾರೆ. ನಾವು ಅದರ ಇದು ಇನ್ನೂರಲ್ಲಿ ನಾವು ನಮ್ಮ ಮನೆಗೆ ಬೇಕಾದಷ್ಟು ವಿದ್ಯುತ್ತನ್ನ ನಾವೇ ನಿರ್ಮಾಣ ಮಾಡಿಕೊಳ್ಳುವಂತ ಯೋಜನೆ ಒಂದು ಮಹತ್ವದಾದಂತ ಒಂದು ಯೋಜನೆ. ನನ್ನ ದೃಷ್ಟಿಯಲ್ಲಿ ಈ ಯೋಜನೆ ಮೂಲಕ ಸುಮಾರು 6,13,000 ಕುಟುಂಬಗಳಿಗೆ